ಶಿವಮೊಗ್ಗದ ಹರ್ಷ ಕೊಲೆ ಪ್ರಕರಣದ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹ ಬರಹ ಪೋಸ್ಟ್ ಮಾಡಿದ ಮಂಗಳೂರು ಮುಸ್ಲಿಂ ಫೇಸ್ಬುಕ್ ಖಾತೆಯ ತನಿಖೆಯನ್ನ ಸಿಐಡಿ ವಹಿಸಿಕೊಂಡಿದೆ. ಶಿವಮೊಗ್ಗದಲ್ಲಿ ನಡೆದ ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಮಂಗಳೂರು ಮುಸ್ಲಿಂ ಪೇಜ್ನಲ್ಲಿ ವ್ಯಂಗ್ಯ ದೃಶ್ಯವಾಹಿನಿಯೊಂದರ ನಿರೂಪಕರಿಗೆ ಬೆದರಿಕೆ, ರಾಜ್ಯ ಸಚಿವರೊಬ್ಬರ ಮೇಲೆ ಆರೋಪದ ಆಕ್ಷೇಪಾರ್ಹ ಸಂದೇಶವನ್ನು ಹಾಕಲಾಗಿತ್ತು. ಇದು ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಗಿದ್ದು ಭಾರಿ ಟೀಕೆ ವ್ಯಕ್ತವಾಗಿತ್ತು. ಪ್ರಕರಣದ ಗಂಭೀರತೆ ಅರಿತು ನಗರ ಪೊಲೀಸರು ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಿದ್ರು. ಈ ಖಾತೆಯನ್ನ ಬ್ಲಾಕ್ ಮಾಡುವಂತಹ ಉದ್ದೇಶದಿಂದ ನಗರ ಪೊಲೀಸರು ಫೇಸ್ಬುಕ್ ಸಂಸ್ಥೆಯಲ್ಲಿ ಮಾಹಿತಿಯನ್ನ ಕೇಳಲಾಗಿತ್ತು. ಈ ಮಧ್ಯೆ ಪೇಜ್ನ ಸಮಗ್ರ ತನಿಖೆಗೆ ಪ್ರಕರಣವನ್ನ ಸಿಐಡಿ ವಹಿಸಿಕೊಂಡಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಕಳೆದ 3 ವರ್ಷಗಳಿಂದ ನಾನಾ ಪ್ರಕರಣಗಳಲ್ಲಿ ಭಾಗಿಯಾದ ಸಂಘಟನೆ ವ್ಯಕ್ತಿಗಳು ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿರುವಂತಹ 1064 ವ್ಯಕ್ತಿಗಳ ಗುಂಪುಗಳ ಮೇಲೆ ಕಠಿಣ ನಿಗಾವನ್ನ ಇರಿಸಲಾಗಿದೆ. ಆನ್ಲೈನ್ ಮೀಡಿಯಾ ಡೆಸ್ಕ್ 55 ಆನ್ಲೈನ್ ಮೀಡಿಯಾ ಪೋರ್ಟಲ್, 5 ಮೀಡಿಯಾ ಕ್ಲಬ್, 14 ಆನ್ಲೈನ್ ನ್ಯೂಸ್ ಚಾನೆಲ್, 65 ರೆಗ್ಯುಲರ್ ವೆಬ್ ನ್ಯೂಸ್ ಚಾನೆಲ್ಗಳ 139 ಖಾತೆಗಳ ಮೇಲೆ ನಿಗಾ ಇಟ್ಟಿದೆ ಎಂಬ ಮಾಹಿತಿಯನ್ನ ಮಂಗಳೂರು ನಗರ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ.